ಪೆರಡಾಲ ಸರ್ಕಾರಿ ಪ್ರೌಢಶಾಲೆಯ ಕನ್ನಡ ಮಾಧ್ಯಮ ಫಿಸಿಕಲ್ ಸೈನ್ಸ್ ಹುದ್ದೆಗೆ ಸೇರಿದಂತೆ ಇತರ ಶಾಲೆಗಳ ಕನ್ನಡ ವಿಷಯಗಳಿಗೆ ಮಲಯಾಳಿ ಅಧ್ಯಾಪಕರ ನೇಮಕದ ವಿರುದ್ಧ ಸೋಮವಾರದಂದು ವ್ಯಾಪಕ ಪ್ರತಿಭಟನೆಗಳು ನಡೆದವು. ಬೇಕೂರು ಶಾಲೆಗೆ ನೇಮಕವಾಗುವ ಪೊಲೀಸ್ ಸುರಕ್ಷತೆಯೊಂದಿಗೆ ಆಗಮಿಸಿದ ತಿರುವನಂತಪುರದ ನಿವಾಸಿ ನಿಭಾ ಟೀಚರ್ನ ವಿದ್ಯಾರ್ಥಿಗಳು ಶಾಲೆಯ ಗೇಟ್ ಅನ್ನು ಮುಚ್ಚುಗಡೆಗೊಳಿಸಲು ಒಳ ಪ್ರವೇಶಿಸಲು ಬಿಡದೆ ಪ್ರತಿಭಟನೆ ಮಾಡಿದ್ದಾರೆ. ಈ ಸಂದರ್ಭ ಶಾಲಾ ಪಿಟಿಎ ಪದಾಧಿಕಾರಿಗಳು, ಹಳೆ ವಿದ್ಯಾರ್ಥಿಗಳು ಹಾಗೂ ಕನ್ನಡ ಪರ ಹೋರಾಟದ ಸಂಘಟನೆಯ ನೇತಾರರು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಂಬಲವನ್ನ ನೀಡಿದ್ರು. ಜಿಲ್ಲಾ ಶಿಕ್ಷಣಾಧಿಕಾರಿ ಆಗಮಿಸಿ ಚರ್ಚೆ ನಡೆಸಿ ಅಧ್ಯಾಪಕಿಗೆ ಕನ್ನಡ ಗೊತ್ತಿಲ್ಲವೆಂಬುದನ್ನ ಮನವರಿಕೆ ಮಾಡಿ ದೀರ್ಘಾವಧಿಯ ರಜೆಯನ್ನ ಪಡೆದು ಹೋಗುವಂತೆ ನಿರ್ದೇಶಿಸಿದ್ರು. ಈ ಸಂದರ್ಭ ಜನಪ್ರತಿನಿಧಿಗಳಾದ ಹರ್ಷದ್ ವರ್ಕಾಡಿ, ಫರೀದಾ ಜಾಕೀರ್, ಡಿಒ ನಂದಿಕೇಶ್, ಕನ್ನಡ ಹೋರಾಟದ ಕಾರ್ಯಕರ್ತರು ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು. അധ്യാപികയ്ക്ക് കന്നഡ നന്നായിട്ട് സംസാരിക്കാൻ അറിയില്ല എന്നുള്ള നിങ്ങളുടെ നിരീക്ഷണ പ്രകാരം നിങ്ങളെല്ലാവരും പ്രതിഷേധത്തിലാണെന്ന് അറിഞ്ഞു. അപ്പോൾ അത് പ്രകാരം നമ്മൾ അധ്യാപികയും മറ്റുമായിട്ട് കൂടി സംസാരിച്ചു. അവർക്ക് PSC വഴി കിട്ടിയ ഒരു ജോലി എന്ന രീതിയിൽ അവർ സാങ്കേതികപരമായിട്ട് ഈ സ്കൂളിൽ ജോയിൻ ചെയ്തതിന് ശേഷം അവർ ഇന്ന് തന്നെ ലീവിലേക്ക് പ്രവേശിപ്പിക്കും, ലോങ് ലീവ് എടുക്കുകയാണ്. അപ്പോൾ നമ്മൾ നേരത്തെ ഇവിടെ ഉണ്ടായിരുന്ന അധ്യാപകൻ ആരാണോ അധ്യാപിക ആരാണോ അവർ തന്നെ നിങ്ങളുടെ ക്ലാസ് കണ്ടിന്യൂ ചെയ്യും. ಪೆರಡಾಲ ಶಾಲೆ ಹಾಗೂ ಕಾಯರ್ಕಟ್ಟೆ ಶಾಲೆಯಲ್ಲೂ ಇದೇ ರೀತಿಯ ಪ್ರತಿಭಟನೆಗಳು ನಡೆದಿವೆ. ಕನ್ನಡ ಮಕ್ಕಳ ಭವಿಷ್ಯದ ಮೇಲೆ ಚೆಲ್ಲಾಟವಾಡುವ ಸರ್ಕಾರವು ತನ್ನ ಮಲತಾಯಿ ಧೋರಣೆಯಿಂದ ಹಿಂದೆ ಸರಿಯಬೇಕು. ಕನ್ನಡ ಮಾಧ್ಯಮ ತರಗತಿಗಳಿಗೆ ಕನ್ನಡದಲ್ಲೇ ಕಲಿತಿರುವ ಶಿಕ್ಷಕರನ್ನೇ ನೇಮಿಸಬೇಕು. ಆರ್ಥಿಕವಾಗಿ ಹಿಂದುಳಿದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಮಕ್ಕಳೇ ಹೆಚ್ಚಾಗಿ ಅವಲಂಬಿಸಿರುವ ಈ ಶಾಲೆಯ ಮಕ್ಕಳ ಭವಿಷ್ಯದ ಮೇಲೆ ಸರ್ಕಾರವು ಚೆಲ್ಲಾಟವಾಡಬಾರದು. ಮಲಯಾಳ ಶಿಕ್ಷಕರ ನೇಮಕವನ್ನ ಕೂಡಲೇ ರದ್ದುಗೊಳಿಸಿ ಕನ್ನಡ ಶಿಕ್ಷಕರನ್ನ ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿ ಕಾಸರಗೋಡಿನ ಕನ್ನಡಿಗರಿಗೆ ನ್ಯಾಯ ಒದಗಿಸಬೇಕು. ಕಾಸರಗೋಡಿನ ಭಾಷಾ ಅಲ್ಪಸಂಖ್ಯಾತರ ಕನ್ನಡಿಗರ ಮೇಲೆ ಆಳುವ ಸರ್ಕಾರ ಮತ್ತೆ ಮತ್ತೆ ಗದ ಪ್ರಹಾರಗಳ ಮೂಲಕ ಸಾಂವಿಧಾನಿಕ ಹಕ್ಕನ್ನ ಚ್ಯುತಿಗೊಳಿಸಲು ಪ್ರಯತ್ನಿಸುತ್ತಿದೆ. ಕಾಸರಗೋಡಿನ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಕನ್ನಡದ ಗಂಧಕಳಿ ತಿಳಿಯದ ಶಿಕ್ಷಕರನ್ನ ನೇಮಿಸುವ ಯತ್ನ ಹಿಂದೆ ಸರಿಯದೇ ಇದ್ದಲ್ಲಿ ಉಗ್ರವಾದ ಹೋರಾಟಕ್ಕಿಳಿಯುವುದಾಗಿ ಕನ್ನಡ ಪರ ಸಂಘಟನೆಗಳು ತಾಕೀತು ನೀಡಿವೆ. ನಮಗೆ ಕನ್ನಡ ಟೀಚರೇ ಬೇಕು, ಯಾವುದೇ ಕಾರಣಕ್ಕೂ ನಾವು ಮಲಯಾಳ ಟೀಚರ್ ಅನ್ನು ಹತ್ತಿಸಲಿಕ್ಕೆ ಬಿಡುವುದಿಲ್ಲ. ನಮ್ಮ ಭವಿಷ್ಯಕ್ಕೆ ಇನ್ನು ಎಂತ ಮಾಡುದು ಅಂತಲೇ ಗೊತ್ತಾಗುದಿಲ್ಲ. ಅವರಿಗೆ ಸಹ ಕನ್ನಡ ಅರ್ಥ ಆಗಿದ್ರೆ ಮತ್ತೆ ಎಂತ ಮಾಡುದು? ಮಲಯಾಳ ಅರ್ಥವೇ ಆಗ್ಲಿಕ್ಕಿಲ್ಲ, ಅವರಿಗೆ ಓದ್ಲಿಕ್ಕೆ ಗೊತ್ತಿಲ್ಲ, ಬರೀಲಿಕ್ಕೆ ಗೊತ್ತಿಲ್ಲ, ಮತ್ತೆ ನಾವೆಂತ ಮಾಡುದು ಇಲ್ಲಿ ಕೂತು? ನಮಗೆ ಫೈನಲ್ ಎಕ್ಸಾಮ್ ನಾವೇಗೆ ಬರೀದು? ಫೈಲ್ ಆದ್ರೆ ಹೋಯ್ತು ಅದ್ರಲ್ಲಿ. ಸರ್ಕಾರ ಘೋರ ಅನ್ಯಾಯ ಮಾಡ್ತಾ ಇದೆ ನಮಗೆ. ಈಗ ಕನ್ನಡಕ್ಕೆ ಮಲಯಾಳ ಟೀಚರ್ ಬಂದು ನಾವೇನು ಮಾಡುದು? ಇನ್ನು 10th ಕಷ್ಟ ಆಗ್ತಿದೆ, ಫೈನಲ್ ಎಕ್ಸಾಮ್ ಬಂತು. ಆದ ಕಾರಣ ಅವರು ಬರುದು ಬೇಡ ಎನ್ನುವುದೇ ನನ್ನ. ರೆಹಮಾನ್ ದೇವರ V4 News 24/7 ಮಂಜೇಶ್ವರ.